ಶಿರಡಿ ಸಾಯಿಬಾಬರು ಧರಿಸುತ್ತಿದ್ದ ಪಾದುಕೆ ಶಿರಡಿಯಿಂದ ಉಡುಪಿ ಜಿಲ್ಲೆಗೆ ಮೇ 24ರಂದು ಆಗಮಿಸಲಿದೆ ಅಂತ ಪಾದುಕೆ ದರ್ಶನ ವ್ಯವಸ್ಥಾಪನಾ ಸಮಿತಿಯ ಕಾರ್ಯಾಧ್ಯಕ್ಷ ಇಂದ್ರಾಳಿ ಜಯಕರ್ ಶೆಟ್ಟಿ ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಯಿಬಾಬರ ಮೂಲ ಸಂಸ್ಥಾನದ ಸಮಾಧಿಯ 100ನೇ ವರ್ಷದ ಪ್ರಯುಕ್ತ ಅವರ ಪಾದುಕೆ ದೇಶದ ಆಯ್ದ ಭಾಗಗಳಲ್ಲಿ ಸದ್ಭಕ್ತರ ವೀಕ್ಷಣೆಗಾಗಿ ಪಾದುಕಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಂತೆ ಪಾದುಕಾ ದರ್ಶನ ಕಾರ್ಯಕ್ರಮ ಉಡುಪಿಯ ಕೊಡವೂರಿನ ತೋಟದ ಮನೆ ಸಾಯಿಬಾಬಾ ಮಂದಿರದಲ್ಲಿ ಮೇ 24 ಮತ್ತು ಮೇ 25ರಂದು ನಡೆಯಲಿದೆ. 24ರಂದು ಸಂಜೆ 4 ಗಂಟೆಗೆ ಉಡುಪಿಯ ಜೋಡುಕಟ್ಟೆಯಲ್ಲಿ ಪಾದುಕೆಯನ್ನು ಸ್ವಾಗತಿಸಿ ಭವ್ಯ ಮೆರವಣಿಗೆಯೊಂದಿಗೆ ಸಾಯಿಬಾಬಾ ಮಂದಿರಕ್ಕೆ ತರಲಾಗುವುದು. ಅದೇ ದಿನ ರಾತ್ರಿ 8 ಗಂಟೆಯಿಂದ 10 ಗಂಟೆಯವರೆಗೆ ಹಾಗೂ 25ರಂದು ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆಯವರೆಗೆ ಪಾದುಕಾ ದರ್ಶನ ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ ಎಂದರು. ಬಾಬರ ಮೂಲ ಪಾದುಕೆಯನ್ನು ಇದೇ ಮೇ ತಿಂಗಳು 24ನೇ ಗುರುವಾರ ಸಂಜೆ 4 ಗಂಟೆಗೆ ಉಡುಪಿಯ ಜೋಡುಕಟ್ಟೆಯಲ್ಲಿ ಸ್ವಾಗತಿಸಿ ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಕೊಡವೂರು ಸಾಯಿಬಾಬಾ ಮಂದಿರಕ್ಕೆ ತರುವುದಾಗಿ ಈಗಾಗಲೇ ನಿರ್ಧಾರ ಮಾಡಲಾಗಿದೆ. ಅದೇ ದಿನ ರಾತ್ರಿ 8 ಗಂಟೆಯಿಂದ ಸುಮಾರು 10 ಗಂಟೆಯವರೆಗೆ ಹಾಗೂ ಮರುದಿನ ಮೇ 25ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಪಾದುಕದ ದರ್ಶನ ಸಾರ್ವಜನಿಕರಿಗೆ ಸದ್ಭಕ್ತರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ತಂಡಗಳಿಂದ ಭಜನೆ, ಧಾರ್ಮಿಕ ಕಾರ್ಯಕ್ರಮಗಳು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಭಾ ಕಾರ್ಯಕ್ರಮ ಸಹ ನಡೆಯಲಿದೆ.